ಗುರುವಾರ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪಿಲಿನಲಿಕೆ ಪ್ರತಿಷ್ಠಾನದ ಅಧ್ಯಕ್ಷ ಮಿಥುನ್ ರೈ ಅವರು, ತುಳುನಾಡಿನ ಸಾಂಪ್ರದಾಯಿಕ ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ಹುಲಿವೇಷದ ಸಂಪ್ರದಾಯ ಹಾಗೂ ಮೂಲ ಸೊಗಡನ್ನು ಉಳಿಸಿ ಬೆಳೆಸಿ ಪೋಷಿಸುವ ನಿಟ್ಟಿನಲ್ಲಿ ಕಳೆದ 9 ವರ್ಷಗಳ ಹಿಂದೆ ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿಯ ಸಹಯೋಗದೊಂದಿಗೆ ಪಿಲಿನಲಿಕೆ ಎಂಬ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ಅದ್ಭುತ ಯಶಸ್ಸನ್ನು ಕಂಡಿದ್ದು ನಮ್ಮ ಮೂಲ ಆಶಯ ಸಾಕಾರಗೊಂಡಿತ್ತು. ಮಾತ್ರವಲ್ಲದೆ ವಿಶ್ವ ಮನ್ನಣೆ ಗಳಿಸಿತ್ತು. ಪಿಲಿನಲಿಕೆ ಸ್ಪರ್ಧೆಯ 9ನೇ ಆವೃತ್ತಿ ಅಕ್ಟೋಬರ್ 12ರಂದು ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಆರಂಭವಾಗಲಿದೆ. ಈ ಬಾರಿ ಸ್ಪರ್ಧಾ ಕಣದಲ್ಲಿ ಆಹ್ವಾನಿತ ಪ್ರತಿಷ್ಠಿತ 10 ಹುಲಿವೇಷ ತಂಡಗಳು ಭಾಗವಹಿಸಲಿದ್ದು, ಪಿಲಿನಲಿಕೆ 9ರ ಪ್ರಥಮ ಸ್ಥಾನಿಗೆ 5 ಲಕ್ಷ ರೂಪಾಯಿ, ದ್ವಿತೀಯ ಸ್ಥಾನಕ್ಕೆ 3 ಲಕ್ಷ ರೂಪಾಯಿ ಹಾಗೂ ತೃತೀಯ ಸ್ಥಾನಕ್ಕೆ 2 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಟ್ರೋಫಿಯನ್ನು ನೀಡಲಾಗುವುದು. ವೈಯಕ್ತಿಕ ವಿಭಾಗದಲ್ಲಿ ಮರಿಹುಲಿ, ಕರಿಹುಲಿ, ಉತ್ತಮ ಬಣ್ಣಗಾರಿಕೆ, ಉತ್ತಮ ತಾಸೆ, ಅಕ್ಕಿಮುಡಿ ಹಾರಿಸುವುದು ಇವುಗಳಿಗೆ ತಲಾ 50,000ಗಳ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದರು. ಸ್ಪರ್ಧೆಯಲ್ಲಿ ಭಾಗವಹಿಸುವ ಪ್ರತಿ ತಂಡಕ್ಕೆ 50,000 ರೂಪಾಯಿಯನ್ನು ಪ್ರೋತ್ಸಾಹಕ ಧನವನ್ನಾಗಿ ನೀಡಲಾಗುವುದು. ಅಕ್ಟೋಬರ್ 12ನೇ ತಾರೀಕಿಗೆ ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಪಿಲಿನಲಿಕೆ ಸೀಸನ್ 9 ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಇಡೀ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾಭಿಮಾನಿಗಳ ಒಂದು ಆಶೀರ್ವಾದದಿಂದ, ಕಲಾ ಪೋಷಕರ ಆಶೀರ್ವಾದದಿಂದ ನಾವು 9ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಹಾಕ್ತಿದ್ದೇವೆ. ಬಹುಶಃ ಪ್ರತಿ ವರ್ಷ ಕೂಡ ನಾವು 9 ತಂಡಕ್ಕೆ ಸೀಮಿತ ಮಾಡುವಂತಹ ನಮ್ಮ ಸ್ಪರ್ಧೆಯನ್ನು ಈ ವರ್ಷ ಬಹುಶಃ ಇನ್ನೂ 1-2 ತಂಡಗಳಿಗೆ ಅವಕಾಶವನ್ನು ಕೊಡಬೇಕೆಂಬ ಒಂದು ಕಾರಣದಿಂದ 11 ತಂಡಗಳಿಗೆ ಈ ಸಲ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ವಿಜೇತರಿಗೆ ಪ್ರಥಮ ಬಹುಮಾನ 5 ಲಕ್ಷ, ದ್ವಿತೀಯ ಬಹುಮಾನ 3 ಲಕ್ಷ, ತೃತೀಯ ಬಹುಮಾನ 2 ಲಕ್ಷ, 11 ತಂಡಗಳಿಗೂ ಕೂಡ ಪ್ರೋತ್ಸಾಹ ಬಹುಮಾನ 50,000 ತಲಾ 6 ವೈಯಕ್ತಿಕ ಬಹುಮಾನಗಳನ್ನು, ಒಟ್ಟು ಬಹುಮಾನಗಳ ಮೊತ್ತ 18 ಲಕ್ಷ ರೂಪಾಯಿಯನ್ನು ನಾವು ಬಹುಮಾನದ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಈ ಬಾರಿ ರಾಷ್ಟ್ರ ಪ್ರಶಸ್ತಿಗಳನ್ನು ಬಾಚಿಕೊಂಡ ಕಾಂತಾರ ಸಿನಿಮಾದ ನಟ, ನಿರ್ದೇಶಕ ರಿಷಬ್ ಶೆಟ್ಟಿ, ಬಾಲಿವುಡ್ನ ಸುನಿಲ್ ಶೆಟ್ಟಿ, ಅಹನ್ ಶೆಟ್ಟಿ ಸೇರಿದಂತೆ ಕನ್ನಡ, ತುಳು, ಹಿಂದಿ ಭಾಷೆಯ ಚಲನಚಿತ್ರ ನಟ-ನಟಿಯರು, ಭಾರತೀಯ ಕ್ರಿಕೆಟ್ ತಂಡದ ಸವ್ಯಸಾಚಿ ಶಿವಂ ದುಬೆ ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರು, ಗಣ್ಯರು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಲಿದ್ದಾರೆ ಎಂದರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟ ರಿಷಬ್ ಶೆಟ್ಟಿ ಅವರಿಗೆ ಇದೇ ವೇಳೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ವಿಶೇಷವಾಗಿ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರ ವರ್ಲ್ಡ್ ಕಪ್ ತಂಡದಲ್ಲಿ ಆಟವನ್ನು ನಮ್ಮ ವರ್ಲ್ಡ್ ಕಪ್ಪಿನ ಭಾರತದ ತಂಡವನ್ನು ಪ್ರತಿನಿಧಿಸಿದಂತಹ ಶಿವಂ ಡುಬೆ ಅವರು ಈ ವರ್ಷ ಪಿಲಿನಲಿಕೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂತಹ ದೃಷ್ಟಿಯಲ್ಲಿ ನಮ್ಮ ಈ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ದೃಷ್ಟಿಯಲ್ಲಿ ನಮಗೆ ಆಶೀರ್ವಾದ ಮಾಡಲಿಕ್ಕೆ, ನಮಗೆ ಬೆಂಬಲ ಕೊಡಲಿಕ್ಕೆ ಶಿವಂ ಡುಬೆ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಮಹಾಪೋಷಕರಾಗಿದ್ದಂಥ ಸುನೀಲ್ ಶೆಟ್ಟಿ ಅವರು ಅವರ ಸುಪುತ್ರ, ಈ ಮಣ್ಣಿನ ಮಗ, ನಮ್ಮೆಲ್ಲರ ಪ್ರೀತಿಯ ಯುವ ನಟ, ಬಾಲಿವುಡ್ಡಿನಲ್ಲಿ ಒಂದು ಚಲನಚಿತ್ರದ ಮುಖಾಂತರ ಹೆಸರನ್ನು ಮಾಡಿದಂತಹ 2026ನೇ ಇಸವಿಯಲ್ಲಿ ಬಾರ್ಡರ್ 2 ಚಿತ್ರದ ಮುಖಾಂತರ ಒಂದು ದೊಡ್ಡ ಮಟ್ಟಿನಲ್ಲಿ ಸದ್ದನ್ನು ಮಾಡುವಂಥ ಅಹನ್ ಶೆಟ್ಟಿ ಅವರು ಈ ವರ್ಷ ಪಿಲಿನಲಿಕೆಗೆ ಬರ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಮ್ಮ ಟಿವಿಯ ಆಡಳಿತ ನಿರ್ದೇಶಕ ಡಾ ಶಿವಶರಣ್ ಶೆಟ್ಟಿ, ನಮ್ಮ ಟಿವಿಯ ಹಿರಿಯ ನಿರೂಪಕ, ಕಾರ್ಯಕ್ರಮ ಸಂಯೋಜಕ ನವೀನ್ ಶೆಟ್ಟಿ ಎಡ್ಮೆಮಾರ್, ಪಿಲಿನಲಿಕೆ ಪ್ರತಿಷ್ಠಾನದ ಅವಿನಾಶ್ ಸುವರ್ಣ, ವಿಕಾಸ್ ಮತ್ತಿತರರು ಉಪಸ್ಥಿತರಿದ್ದರು.